ಸತ್ಯ ರತ್ನ, ನೀನು ನಂದಾಶಿಷ್ಯನಾಗಿಯೇ ಉಳಿಯಬೇಕು. ಹಾಗಾಗಿ ಕುರುಕ್ಷೇತ್ರ ಇದೆಯಲ್ಲ, ಇದು ನಿನ್ನ ಆಟದ ಆಡಂಬರ ಅಲ್ಲ. ಹೌದೇ ಮಗು ಮನೆಗೆ ಹೋಗು. ಯುದ್ಧ ರಂಗದಲ್ಲಿ ಕಿರಿಯ ಅನುಭವ ಎಂಬಂತಹ ಲೆಕ್ಕಾಚಾರ ಬರುವುದೇ ಇಲ್ಲ. ಕೇವಲ ಹೋರಾಟದ ಯುದ್ಧದ ಛಲ ಮಾತ್ರ ಮುಖ್ಯ. ಈಗ ನೋಡು, ಸಣ್ಣದೊಂದು ಬಾಣ ಪ್ರಯೋಗವನ್ನು ಮಾಡುತ್ತೇನೆ. ನಿನ್ನಿಂದ ಸಾಧ್ಯವಾದರೆ ವ್ಯವಹರಿಸಿ ನೋಡೋಣ. 3 ಅಮಾವಾಸ್ಯೆ ಪ್ರಾಯದ ನಿನಗೆ ಇಷ್ಟೊಂದು ಸುಕ್ಕಿರಬೇಕಾದ್ರೆ 3 ಹುಣ್ಣಿಮೆಗಳ ಕಂಡಂತ ಈ ದುರ್ಯೋಧನ ಅವನ ಛಲ ಏನೆಂಬುದನ್ನು ನಿನಗೆ ತೋರಿಸಿದೆ. ನಿನ್ನ ಪ್ರಾಯ ಆಯಿತು ಅಂತ ನಮಗೂ ಅರ್ಥ ಆಗ್ತದೆ. ಸರಿ, ನಿನ್ನ ಹೆಂಡತಿ ಉತ್ತರ ಗರ್ಭಿಣಿ ಇದ್ದರೂ ನಮಗೆ ಸುದ್ದಿ ಸಿಕ್ಕಿದೆ. ಹೌದು. ಶಾರದ ಮಗನೇ, ಏನು ಮಗುವಿಗೆ ಅಪ್ಪನಾಗುವಲ್ಲಿ ತಾವು ದೊಡ್ಡವನಾಗಿದ್ದೇನೆ ಎನ್ನುವುದು ಯಾವ ಪ್ರಾಶಸ್ತ್ಯ ಪ್ರಾಮಾಣ್ಯವನ್ನು ಯುದ್ಧಕರದಲ್ಲಿ ಕೊಡಲಾರದು. ನೀನು ಏನಿದ್ರು ಸಣ್ಣವ. ಯಾಕೆ ನೀನು ಇದು ತನಕ ವಿಜೃಂಭಿಸಿದವಲ್ಲ? ಯಾಕೆ? ನಿನ್ನನ್ನು ಕಂಡು ನಾವು ಮನಸ್ಸಾದ್ದೆವು. ಗಿಡದಲ್ಲಿ ಅರಳಿರುವಂತಹ ಹೂವನ್ನು ಕಂಡಾಗ ನಾವು ಮಾರು ಹೋಗ್ತೇವೆ. ಸಣ್ಣ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಜೊಲ್ಲು ಸುರಿಯುತ್ತಾ ಬರುವಂತಹ ಮಕ್ಕಳನ್ನು ಕಂಡಾಗ ನಾವು ಸೋತು ಬೀಳುತ್ತೇವೆ. ಸರಿ, ಹಾಗೆ ನಿನ್ನ ಪ್ರಾಯ ನನ್ನ ಪ್ರಾಯವನ್ನು ಹೋಲಿಕೆ ಮಾಡಿದಷ್ಟು ಅನುಗಜಾಂತರ ವ್ಯತ್ಯಾಸ. ಹೌದು. ನನ್ನ ಮಗನಾದಂತಹ ಅಶ್ವತ್ಥಾಮನಿಗೂ ನಿನ್ನ ಅಪ್ಪನಿಗೂ ಒಂದೇ ಪ್ರಾಯ. ನನ್ನ ಶಿಷ್ಯ ನಿನ್ನಪ್ಪ, ಅವನ ಶಿಷ್ಯ ಸಾತ್ಯಕಿ. ಹೌದು, ಅವ ನಿನ್ನ ಗುರು. ಆದ್ದರಿಂದ ನಮ್ಮ ವಿದ್ಯಾಮಟ್ಟ, ನಮ್ಮ ಆಯುರ್ಮಟ್ಟ ಇದೆರಡನ್ನು ತಾಳೆ ಹಾಕಿದ್ರು ನಮ್ಮನ್ನು ಸಮಾನತೆ ಎನ್ನುವುದಿಲ್ಲ. ಆದ್ದರಿಂದ ಶರದ ಪಂಡಿತನಾಗಿರುವ ನಾನು ಶಾಪವನ್ನು ಕೊಡಬಲ್ಲೆ, ಶರವಿದ್ಯೆಯಲ್ಲಿಯೂ ಭೇದಿಸಬಲ್ಲೆ. ನನಗೆ ಸರಿಯಾದಂತಹ ಬಿಲ್ಗಾರ ನೀನಲ್ಲ, ನೀನು ಹುಡುಗ ಹಿಂದ ಸಾರು. She's
ಇತ್ತೀಚೆಗೆ ಏನಾಗಿದೆ ಗೊತ್ತುಂಟ ಮಗು, ಗುರುಗಳೇ. ಬೇರೆಯವರು ಮಾತಾಡುವುದನ್ನು ಕೇಳುವಂತೆಯೇ ಆಗ್ತದೆ. ಹಾ, ಸರಿ. ಪ್ರಥಮವಾಗಿ ವಂದಿಸಿಕೊಂಡಿದ್ದೇನೆ. ದೇವರು ಕೊಟ್ಟ ಆಯುಷ್ಯ ಗಟ್ಟಿ ಇದ್ರೆ ಬದುಕಿ ಉಳಿಬೋದು. ಗುರುಗಳೇ, ನಾನು ಪ್ರಶ್ನೆಯೊಂದನ್ನು ಹೇಳುತ್ತೇನೆ. ಹೇಗೆ? ಯಾಕೆ ಗುರುಗಳೇ ನೀವೆಲ್ಲರೂ ಸಣ್ಣವ, ಬಾಲಕ, ಶಿಶು ಇದೇ ಪದವನ್ನು ಹೇಳುತ್ತಾ ಇದ್ದೀರಿ? ನಮಗೆ ಅದೇ ಪದ ಸಿಕ್ಕುವುದು ನೀನು ಬರುವಾಗ. ನೀವೇನು? ಹೆಚ್ಚಿನ ಪದವೇ ಸಿಕ್ಕುವುದು. ಅಲ್ಲ ಗುರುಗಳೇ, ಬಾಯ್ಪಾಠ ಮಾಡಿ ಬಂದಿದ್ದೀರಾ ಹೇಗೆ? ಬಾಯಿಪಾಠ ಅಲ್ವೋ? ಮತ್ತೆ ನಿನ್ನನ್ನು ನೋಡುವಾಗ ಹಾಗೆ ಹೇಳುವ ಅಂತ ಅನ್ನಿಸ್ತದೆ. ಓಹೋ, ಅದಲ್ಲವಾದರೆ ಸುಯೋಧನನು ಶಿಬಿರದಲ್ಲಿ ಇದೇ ರೀತಿ ಮಾತನಾಡಬೇಕೆಂದು ತರಬೇತಿಯನ್ನು ನೀಡಿದ್ದಾನ ಹೇಗೆ? ಈಗ ಅವ ಹೇಳಿಕೊಡುವುದಲ್ವ ಎಲ್ಲರಿಗೂ? ಹೌದು, ಹಾಗಿರಲೂಬಹುದು. ಈಗ ಅವನ ತರಬೇತಿಯಲ್ಲಿ ನೀನು ಇದ್ದೀಯಾ? ಇಲ್ಲ ಗುರುಗಳೇ, ಆ ವಿಚಾರವನ್ನು ಬಿಟ್ಟು ಬಿಡಿ. ಹಿಂದಿನ ಚರಿತ್ರೆಯನ್ನು ಒಮ್ಮೆ ನೆನಪಿಸಿ ನೋಡಿ. ಹೇಗೆ? ಭಾರತನಾದ ಸ್ಮರನು ಸಂಬರಾಸುರನನ್ನು ಸೋಲಿಸಿದ್ದಾನೆ. ಮನ್ಮಥ ಶಂಬರಾಸುರನನ್ನು ಸೋಲಿಸಿದ್ದಾನೆ. ಹೌದು, ಶಿವಸುತನಾದಂತಹ ಸಣ್ಣುಖನು ತಾರಕನ ಉಸಿರನ್ನು ತೆಗೆದಿದ್ದಾನೆ. ಆದರೆ ಆ ಎರಡು ಸ್ಥಾನಮಾನದಲ್ಲಿ ಒಂದೊಂದು ಶಾಪವೂ ವರವೂ ಇತ್ತು ಅಂತ ನಾವು ಕೇಳಿದ್ದೇವೆ. ಹೌದು. ಶಂಬರಾಸುರನಿಗೆ ಮರಣ ವರುವಿಂದಲೇ, ತಾರಕಾಸುರನ ವಧೆ ಷಣ್ಮುಖನಿಂದಲೇ. ಸರಿ, ಈಗ ಅದನ್ನು ಇಲ್ಲಿ ಯಾಕೆ ಹೇಳಿದೆ ಅಂತ ಅರ್ಥ ಆಗಲಿಲ್ಲ. ಹೀಗೆಲ್ಲ ಇರುವಾಗ ಗುರುಗಳೇ, ನಾನು ನಿಮ್ಮಲ್ಲಿ ಯುದ್ಧ ಮಾಡಲಾರೆ ಎಂಬಂತಹ ಮಾತು, ಆ ವಿಚಾರವನ್ನು ಆಲೋಚಿಸುವುದು ಅತಾರ್ಕಿಕವಾದಿತ್ತು ಗುರುಗಳೇ. ಸಣ್ಣ ಹುಡುಗರು ದೊಡ್ಡವರಿಗೆ ತಾಗಿದ್ರೆ ಏನು ಕಡಿಮೆ ಆಗುವುದಿಲ್ಲ. ಹೌದು. ಆ ದೃಷ್ಟಾಂತ ನಿನಗೊಂದು ಬೆಂಬಲ ಕೊಡ್ತಾರೆ. ಹಾ, ಈಗ ಅವರು ಶತ್ರು, ಹಾ. ನಾವು ನಿಮ್ಮಲ್ಲಿ ಸಾಯಬೇಕು ಅಂತ ಹೇಳಿ ನನಗೆ ಶಾಪ ಉಂಟು ಅಂತ ಗ್ರಹಿಸಿದ್ದೇವೆ. ಗುರುಗಳೇ, ದೊಡ್ಡವರು ಯಾವಾಗಲೂ ಜಾಣರಾಗಿರುವುದಿಲ್ಲ. ಅನುಭವಸ್ಥರು ಕೂಡ ಕೆಲವೊಮ್ಮೆ ಮುಗ್ಗರಿಸುತ್ತಾರೆ. ನಿನ್ನ ಅಪ್ಪನು ಕೊಟ್ಟರು, ಅವ ಜಾಣರು. ಹೌದು, ಹಾಗೆಂದು ಹೇಳಲಿಲ್ಲ. ಇರಲಿ ಗುರುಗಳೇ, ನೀವು ಹೇಗಿದ್ದರೂ ಛಾಪ ವಿದ್ಯಾ ಪಾರಂಗತರು. ಕೈಯಲ್ಲಿದ್ದಂತಹ ಧನುಸ್ಸನ್ನು ಎತ್ತಿ ಹಿಡಿದು ಬಾಣ ಪ್ರಯೋಗವನ್ನು ಮಾಡುವವರಾಗಿ, ನಿಮ್ಮ ಬಾಣಕ್ಕೆ ಪ್ರತಿಯಾಗಿ ನಾನು ಶರವನ್ನು ಹುಡುತ್ತೇನೆ. ಯುದ್ಧ ಮಾಡಿ ಗುರುಗಳೇ.